ಮಕ್ಕಳಿಲ್ಲದ ದಂಪತಿಗೆ ಹೋಮಿಯೋಪತಿ ಚಿಕಿತ್ಸೆ ಪರಿಣಾಮಕಾರಿಯಾಗಿದ್ದು, ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಹೋಮಿಯೋಪತಿ ಆಸ್ಪತ್ರೆಯಲ್ಲಿ ನೀಡಲಾದ ಚಿಕಿತ್ಸೆಯಿಂದ ಇಬ್ಬರು ದಂಪತಿಗೆ ಮಕ್ಕಳ ಭಾಗ್ಯ ಲಭ್ಯವಾಗಿದೆ ಎಂದು ಯನಪೋಯ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮುಖ್ಯಸ್ಥರು ತಿಳಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಸ್ಪತ್ರೆಯ ಡೀನ್ ಹಾಗೂ ಹೋಮಿಯೋಪತಿಕ್ ಫರ್ಟಿಲಿಟಿ ಕೇರ್ ಸೆಂಟರ್ನ ಯೋಜನಾ ನಿರ್ದೇಶಕರಾಗಿರುವ ಡಾ ವಿವೇಕಾನಂದ ಬಿ ವರ್ಣೇಕರ್ ಅವರು ಯನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಮತ್ತು ಸರ್ಕಾರಿ ಆಯುಷ್ ಇಲಾಖೆಯ ಸಹಭಾಗಿತ್ವದಲ್ಲಿ ಕರ್ನಾಟಕದಲ್ಲಿ ಆರಂಭಗೊಂಡ ಹೋಮಿಯೋಪತಿಕ್ ಫರ್ಟಿಲಿಟಿ ಕೇರ್ ಬಂಜೇತನ ಸಮಸ್ಯೆಗೆ ಚಿಕಿತ್ಸೆ ನೀಡುವಲ್ಲಿ ಪರಿಣಾಮಕಾರಿ ಎಂಬುದನ್ನು ಸಾಬೀತುಪಡಿಸಿದೆ ಎಂದರು. ಅಡ್ವಾನ್ಸ್ ಟೆಸ್ಟ್ ಮಾಡಬೇಕಾಗಿದೆ. ವೆದರ್ ದ ಫೆಲೋಪಿಯನ್ ಟ್ಯೂಬ್ ನಲ್ಲಿ ಒಂದು ಬ್ಲಾಕೇಜ್ ಇದೆ ಅಂತ ತಿಳ್ಕೊಳ್ಬೇಕಾಗಿದೆ. ಯೂಟ್ರಸ್ ಸೈಜ್ ಹೇಗಿದೆ ನೋಡಬೇಕಾಗಿದೆ. ಓವ್ಯುಲೇಷನ್ ಯಾವ ತರ ಆಗಿದೆ ಅದು ನೋಡಿ ಒಂದು ಸೋನೋಗ್ರಫಿ ಮಾಡಿ ಅಥವಾ ಲೆಪ್ರೋಸ್ಕೋಪಿ ಮಾಡಿ ನೋಡಬೇಕಾಗಿದೆ. ಅದು ಒಂದು ಸ್ವಲ್ಪ ಕನ್ಸೆಷನ್ ರೇಟ್ ನಲ್ಲಿ ನಾವು ಯನಪೋಯ ಸಂಸ್ಥೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ನಲ್ಲಿ ಅವ್ರು ರಿಕಮೆಂಡೇಶನ್ ಮಾಡಿ ಒಂದು ಕನ್ಸೆಷನ್ ರೇಟ್ ನಲ್ಲಿ ಆ ಟೆಸ್ಟ್ ಬೇಕಾದ್ರೆ ಮಾಡಬಹುದು. ಈಗ ಇವ್ರು ಡಾಕ್ಟರ್ ಹೇಳಿದ ಪ್ರಕಾರ ಅಥವಾ ಇವ್ರು ಡಾಕ್ಟರ್ ಕಿರಣ್ ಅವರು ಹೇಳಿದ ಪ್ರಕಾರ ಎಲ್ಲಾ ಟೆಸ್ಟ್ ಬೇಕಾಗೋದಿಲ್ಲ, ಹಾಗೇನಿಲ್ಲ, ಎಲ್ಲ ಟೆಸ್ಟ್ ಬೇಕಾಗ್ತದೆ. ಈಗ ನಾವು ರೀಸನ್ ಫೈಂಡ್ ಔಟ್ ಮಾಡಬೇಕಲ್ಲ. ಹಾರ್ಮೋನ್ ಟೆಸ್ಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಪಿಟ್ಯೂಟರಿ ಹಾರ್ಮೋನ್ ರೆಸ್ಪಾನ್ಸಿಬಲ್ ಕರೆಕ್ಟ್ ಇದೇನಿಲ್ಲ, ಇಲ್ಲಾಂದ್ರೆ ಓವೇರಿಯನ್ ಹಾರ್ಮೋನ್ಸ್ ಎಲ್ಲ ಕರೆಕ್ಟ್ ಸೆಕ್ರೇಷನ್ ಇದೆ ಇಲ್ಲ, ಅದೆಲ್ಲ ಕರೆಕ್ಟ್ ಸೆಕ್ರೇಷನ್ ಇದ್ರೆ ಕರೆಕ್ಟ್, ಸೆಕ್ರೇಷನ್ ಇಲ್ಲ ಅಂದ್ರೆ ಆ ಮೋಡ್ ಆಫ್ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ. ಅದು ಅಸೆಸ್ಮೆಂಟ್ ಒಮ್ಮೆ ಮಾಡಬೇಕಾಗ್ತದೆ. ಸೆಕೆಂಡ್ ಟೈಮ್ ನಾವು ಒಂದು 3 ತಿಂಗಳದಂದ್ರೆ ಮಾಡಬಹುದು. ವೆದರ್ ದರ್ ಇಸ್ ಇಂಪ್ರೂವ್ಮೆಂಟ್ ಇನ್ ದಿ ಹಾರ್ಮೋನಲ್ ಲೆವೆಲ್ ಮಾಡಿದ ನಂತರ ಅದು ಒಂದು ಗೊತ್ತಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಮೊಹಮ್ಮದ್ ಇಕ್ಬಾಲ್ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಯನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ವತಿಯಿಂದ ಸೃಷ್ಟಿ ಹೋಮಿಯೋಪತಿಕ್ ಫರ್ಟಿಲಿಟಿ ಕೇರ್ ವತಿಯಿಂದ ಚಿಕಿತ್ಸೆಯನ್ನ ನಡೆಸಲಾಗುತ್ತಿದೆ. ಈ ಕೇಂದ್ರದಲ್ಲಿ ಕಳೆದ 2.5 ವರ್ಷಗಳ ಅವಧಿಯಲ್ಲಿ 47 ದಂಪತಿ ಸಂತಾನೋತ್ಪತ್ತಿಗಾಗಿ ಪರಿಹಾರ ಕೋರಿ ಬಂದಿದ್ದಾರೆ. ಕೋವಿಡ್ ಸಮಸ್ಯೆಯಿಂದ 15 ದಂಪತಿಗೆ ಮಾತ್ರ ಚಿಕಿತ್ಸೆ ಮುಂದುವರಿಸಲಾಗಿತ್ತು. 4 ದಂಪತಿಗೆ ಚಿಕಿತ್ಸೆ ಫಲಕಾರಿಯಾಗಿದ್ದು, ಈಗಾಗಲೇ 2 ಮಕ್ಕಳ ಜನನವಾಗಿದೆ. ಮೊದಲ ಮಗು 2020 ನವೆಂಬರ್ 28ರಂದು ಜನಿಸಿದ್ದು, 2021 ಅಕ್ಟೋಬರ್ 12ರಂದು ಇನ್ನೊಂದು ದಂಪತಿಗೆ ಮಗುವಿನ ಜನನವಾಗಿದೆ. 2 ಮಕ್ಕಳು ಆರೋಗ್ಯವಂತರಾಗಿದ್ದು, ಗರ್ಭಾವಸ್ಥೆಯ ಸಮಯದಲ್ಲಿ ಕೂಡ ಹೋಮಿಯೋಪತಿಕ್ ಚಿಕಿತ್ಸೆ ಮುಂದುವರಿಸಲಾಗಿತ್ತು ಎಂದು ಅವರು ಹೇಳಿದರು. ಸೃಷ್ಟಿ ಹೋಮಿಯೋಪತಿ ಫರ್ಟಿಲಿಟಿ ಕೇರ್ ಯೋಜನೆಯನ್ನು ಆರಂಭಿಸಿದ್ವಿ. ಅಂದರೆ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಹೋಮಿಯೋಪತಿ ಚಿಕಿತ್ಸೆಯ ಯೋಜನೆ. ಈ ಯೋಜನೆಯನ್ನು ಆರಂಭಿಸಿ ಈಗ 1 ವರ್ಷದಲ್ಲಿ ನವೆಂಬರ್ 28ಕ್ಕೆ ಮೊದಲ ಮಗುವಿನ ಜನನ ಆಯಿತು. ಅದರ ನಂತರ ಈಗ ಕಳೆದ ತಿಂಗಳಲ್ಲಿ ಇನ್ನೊಂದು ಮಗುವಿನ ಜನನ ಆಗಿದೆ. ಈ ಯೋಜನೆ ನಮ್ಮ ರಾಜ್ಯದಲ್ಲಿಯೇ ಸರ್ಕಾರಿ ಮತ್ತು ಪ್ರೈವೇಟ್ ಸಹಭಾಗಿತ್ವದಲ್ಲಿ ಮೊದಲ ಯೋಜನೆ, ಅದು ಕೂಡ ಆಯುಷ್ ಡಿಪಾರ್ಟ್ಮೆಂಟ್ನಲ್ಲಿ. ಬೇರೆ ಎಲ್ಲಿ ಕೂಡ ಕರ್ನಾಟಕದಲ್ಲಿ ಈ ಥರದ ಯೋಜನೆಗಳಿಲ್ಲ. ಇದಕ್ಕೆ ಪೂರ್ಣವಾದಂತಹ ಸಹಕಾರವನ್ನು ಯನಪೋಯ ಯೂನಿವರ್ಸಿಟಿ ಕೊಡ್ತಾ ಇದೆ. ಕೋವಿಡ್ ಬಂದ ಮೇಲೆ ಈ ಕೋವಿಡ್ ಮಾನದಂಡಗಳನ್ನು ಅನುಸರಿಸಿ ಚಿಕಿತ್ಸೆಯನ್ನು ನೀಡಬೇಕಾಗಿರೋದ್ರಿಂದ ಸ್ವಲ್ಪ ಈ ಕಾರ್ಯಕ್ರಮಕ್ಕೆ ಹಿನ್ನಡೆ ಆಯಿತು. ಆದರೂ ಕೂಡ ನಮ್ಮ ಎಲ್ಲ ಯಾರು ಈ ಫಲಾನುಭವಿಗಳಿದ್ದಾರೆ ಇವರೆಲ್ಲ ಚಿಕಿತ್ಸೆಯಲ್ಲಿದ್ದರು. 47 ಜನ ಇವತ್ತು ನಮ್ಮ ಜೊತೆ ಈ ಸೃಷ್ಟಿ ಯೋಜನೆಯ ಚಿಕಿತ್ಸೆಯಲ್ಲಿದ್ದಾರೆ. ಅದರಲ್ಲಿ ಈಗಾಗಲೇ 2 ಮಕ್ಕಳು ಜನನ ಆಗಿದೆ. ಅದರ ಜೊತೆಗೆ ಇನ್ನೂ 2 ಕನ್ಸೀವ್ ಆಗಿದ್ದಾರೆ, ಗರ್ಭ ಧರಿಸಿದ್ದಾರೆ. ಈ ಯೋಜನೆ ಉಚಿತವಾಗಿ ಜನತೆಗೆ ತಲುಪ್ತಾ ಇದೆ. ಇದರಲ್ಲಿ APL ಆಗ್ಬೋದು, ಬಡವ, ಬಲ್ಲಿದ, BPL ಕಾರ್ಡ್ ಈ ಥರ ಯಾರನ್ನೂ ನಾವು ನೋಡ್ತಾ ಇಲ್ಲ. ಉಚಿತವಾಗಿ ಇಲಾಖೆ ಹಾಗೂ ನಮ್ಮ ಹೋಮಿಯೋಪತಿ ಕಾಲೇಜು ಯನಪೋಯ ಹೋಮಿಯೋಪತಿ ಕಾಲೇಜಿನ ಜಂಟಿ ಸಹಯೋಗದಲ್ಲಿ ಇದು ನಡೀತಾ ಇದೆ. ಹೋಮಿಯೋಪತಿ ಉಪಚಾರ ಸರಳ, ಸುರಕ್ಷಿತ ಹಾಗೂ ಕಡಿಮೆ ವೆಚ್ಚದಲ್ಲಿ ಉತ್ತಮ ಫಲಿತಾಂಶ ನೀಡುತ್ತದೆ ಎಂದು ಅನ್ವರ್ ಹೇಳಿದರು. ಕನ್ಸಲ್ಟೆನ್ಸ್ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಒಬ್ಬೊಬ್ಬರಿಗೆ ಒಂದು 1 ಅವರ್ ಮಿನಿಮಮ್ 1 to 2 ಅವರ್ ಬೇಕು. ಅಂದರೆ ಅವರು ಅಷ್ಟು ಕ್ಲಿಯರ್ ಆಗಿ ಎಲ್ಲದನ್ನು ಕೇಳಿ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇದೆ, ಯಾವ ಥರ ಎಲ್ಲ ಇದೆ, ಏನೆಲ್ಲ ತುಂಬ ಎಕ್ಸ್ಪ್ಲೇನ್ ಮಾಡ್ತಾರೆ ಅದರ ವಿಷಯದಲ್ಲಿ. ಸೊ ನಂತರ ಮೆಡಿಸಿನ್ ಕೊಟ್ಟರು ನನ್ನ ಲಕ್ಕಲ್ಲಿ
ನಮ್ಗಿಬ್ರು ಕನ್ಸೀವ್ ಆಯಿತು. ಅದೇ ಒಂದು 40 ಡೇಸಲ್ಲಿ ನಮ್ಗೆ ರಿಸಲ್ಟ್ ಬಂದಿದೆ. ಫಸ್ಟ್ ಮೆಡಿಸಿನಲ್ಲಿ 30 ಡೇಸ್ ಮೆಡಿಸಿನ್ ಇತ್ತು. ಆ ಮೆಡಿಸಿನ್ ಆಗುವಾಗಲೇ ನಮಗೆ ಅದರದ್ದೊಂದು ರಿಸಲ್ಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಬಂದು ನಾನು ಅಂದರೆ ಅವ್ರಿಗೆ ಟ್ರಾವೆಲ್ ಮಾಡೋದು ಬೇಡ ಅಂತೇಳಿ ನಾನೇ ಬಂದು ಮೇಡಮ್ ಹತ್ರ ಹೇಳಿ ಈ ಥರ ಇದೆ, ಡೇಟ್ ಸ್ವಲ್ಪ ಮುಂದೆ ಹೋಗಿದೆ. ಸೊ ಈ ಥರ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು, ಸೊ ಇದಕ್ಕೆ ಒಂದು ಮೆಡಿಸಿನ್ ಕೊಡ್ತೀವಿ ಈಗ ಜಸ್ಟ್ ಅವ್ರು ಸ್ವಲ್ಪ ರೆಸ್ಟಲ್ಲಿ ಇರಲಿ ಅಂತೇಳಿ. ಇಬ್ಬರಿಗೂ ಸೇಮ್ ಡೇಟಲ್ಲಿ ಸೇಮ್ ಟೈಮಲ್ಲಿ ಇಬ್ಬರು ಕನ್ಸೀವ್ ಆದರು, ನನ್ನ ಬಾಬಿ ಮತ್ತು ಇವರಿಬ್ಬರು. ಸೊ ಬಾಬಿ ಒಂದು 3 ಮಂತ್ಸಲ್ಲಿ ಒಂದು ಸ್ವಲ್ಪ ಮಿಸ್ಕ್ಯಾರೇಜ್ ಇದೆ. ಅಂದರೆ ಅವ್ರು ಸ್ವಲ್ಪ ಒಂದು ಟ್ರಾವೆಲ್ ಮಾಡಬೇಕಾಗಿ ಬಂತು, ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಸೊ ಆ ಥರ ಅವ್ರದ್ದೊಂದು ಮಿಸ್ಕ್ಯಾರೇಜ್ ಇರುತ್ತೆ. ಇಲ್ಲಾಂತಂದರೆ ಇಬ್ಬರದ್ದು ಸೇಮ್ ಡೇಟಿಗೆ ಡೆಲಿವರಿ ಈ ಥರ ಎಲ್ಲ. ಸೊ ಯಾವತ್ತಿದ್ರು ಈ ಹೋಮಿಯೋಪತಿ, ಅದರಲ್ಲಿಯೂ ನಮ್ಮ ಎನಪಾಯ್ ಹೋಮಿಯೋಪತಿ ಅಂತ ಹೇಳಿದರೆ ಈಗ ಈ ಸೃಷ್ಟಿ ಅಂತ ಒಂದು ಬಂದದ್ದು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ. ಸುದ್ದಿಗೋಷ್ಠಿಯಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕಿರಣ್ ಶಾಕಮ್ಮಾರ, ಡಾಕ್ಟರ್ ಬಿವಿ ಇಟಗಿ, ಅಬ್ದುಲ್ ರಜಾಕ್, ಡಾಕ್ಟರ್ ಹೇಮವಾಣಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿಪೋ ನ್ಯೂಸ್, ಮಂಗಳೂರು.